Hoy, ಇನ್ನೊಂದ್ಸತಿ ಹಾಕೋ. Ơi. ಇದೇನು ಮೊನ್ನೆ ಒಂದು ಕಳೆದ ವಾರ ಒಂದು ತುಳುನಾಡಲ್ಲಿ ನಾವೆಲ್ಲ ನಂಬಿರುವಂತಹ ದೈವದ ಬಗ್ಗೆ ಈ ಗಣೇಶನ ಕಾರ್ಯಕ್ರಮದಲ್ಲಿ ಒಂದು ದೈವ ನರ್ತನೆ ಒಂದು ಅಪಮಾನ ಮಾಡುವ ರೀತಿಯಲ್ಲಿ ತುಳುನಾಡ ಒಂದು ಜನರ ಭಾವನೆಗೆ ಧಕ್ಕೆ ಮಾಡುವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಪಂಜುಳಿ ದೈವದ ಒಂದು ವೇಷದ ಭೂಷಗಳನ್ನು ಹಾಕೊಂಡು ರಸ್ತೆಯಲ್ಲಿ ಅಲ್ದಾಡಿಕೊಂಡು ಒಂದು ಅವಮಾನ ಮಾಡೋ ರೀತಿಯಲ್ಲಿ ನಮಗೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿತ್ತು. ಆ ವ್ಯಕ್ತಿಯ ವಿರುದ್ಧ ಯಶವಂತಪುರ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲು ಮಾಡಿದ್ದೀವಿ. ನಮಗೆ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಅವ್ರನ್ನ ಕರೆದು ಒಂದು ಬುದ್ಧಿವಾದ ಹೇಳುವಂಥದ್ದು ಮತ್ತೆ ಕಾನೂನು ರೀತಿ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ರೀತಿ ಈಗ ಹೆಚ್ಚಾಗಿ ಕಾಂತಾರ ಮೂವಿ ಬಂದ ಮೇಲೆ ಆ ಒಂದು ಕೆಲವೊಂದು ಜನರಿಗೆ ಒಂದು ದೈವಾರಾಧನೆ ಏನು ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ತುಳುವ ನಾಡಿನಲ್ಲಿರುವಂತಹ ಜನರಿಗೆ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಮರೆತು ಕೂಡ ವೇಷಭೂಷಣಗಳನ್ನು ಧರಿಸ್ಕೊಂಡು ರಸ್ತೆಯಲ್ಲಿ ಅವಮಾನ ಮಾಡೋ ರೀತಿಯಲ್ಲಿ ನಮಗೆ ಅವಮಾನ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನ ಖಂಡಿಸ್ಕೊಂಡು ಇವತ್ತು ಎಲ್ಲ ಇಡೀ ಒಂದು ಕರಾವಳಿ ಭಾಗದ ಜನರು ಯುವಕರು ಒಂದು ಸಂಘಟನೆ ಮಾಡಿಕೊಂಡು ಎಲ್ಲೇ ಒಂದು ರಾಜ್ಯದ ಮೂಲೆಯಲ್ಲೂ ಒಂದು ದೈವ ಆರಾಧನೆಗೆ ಧಕ್ಕೆ ಮಾಡಿದ್ರೆ ನಾವು ಅವರ ವಿರುದ್ಧ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದೀವಿ ಅಂತ ಇವತ್ತು ಮೊದಲ ಹೆಜ್ಜೆ ಇಟ್ಟಿದ್ದೀವಿ. ಹಾಗಾಗಿ ಕಾನೂನಿನ ಮೇಲೆ ನಮಗೆ ಭರವಸೆ ಇದೆ, ಅವ್ರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಮತ್ತೆ ದೈವ ಆರಾಧನೆಗಳಿಗೆ ತುಳುನಾಡಿನ ಒಂದು ನಂಬಿಕೆಗೆ ಯಾರು ಒಂದು ತೊಂದರೆ ಕೊಡ್ತಾರೆ ಅವ್ರ ವಿರುದ್ಧ ನಾವು ಯಾವಾಗ್ಲೂ ಒಂದು ಕಾನೂನು ರೀತಿ ಹೋರಾಟ ಮಾಡೋಕೆ ರೆಡಿ ಇದೀವಿ ಅಂತ ಈ ಒಂದು ಮಾಧ್ಯಮದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ತುಳುನಾಡ ದೈವಾರಾಧನೆಗೆ ಒಂದು ಅಪಮಾನ ಮಾಡೋ ರೀತಿಯಲ್ಲಿ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡಿತ್ತು. ಅದು ತಮ್ಗೆಲ್ಲರಿಗೂ ಗೊತ್ತು. ನಾವು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದಾಗೆ ಯಶವಂತಪುರ ಠಾಣೆಗೆ ಹೋಗಿ ಒಬ್ಬರ ಮೇಲೆ ನಾವು ದೂರು ಕೊಟ್ಟು ಆ ವ್ಯಕ್ತಿ ಯಾರು ಏನು ಅಂತ ನಮಗೆ ಅರಿವಿರಲಿಲ್ಲ. ತದನಂತರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದಾಗ ನಾವು ಕರೆ ಮಾಡಿದಾಗ ಅವರು ನಮ್ಮನ್ನ ಕರೆದ್ರು. ನಾನು ಒಂದು ದೇವಿ ಆರಾಧಕ, ಗೊತ್ತಿಲ್ಲದೆ ಆಗಿರುವಂತ ಒಂದು ತಪ್ಪು, ಆ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಕರಾವಳಿ ಭಾಗದ ಅಷ್ಟೋ ಜನರಿಗೆ ಏನು ಮನಸ್ಸಿಗೆ ನೋವಾಗಿದೆ, ಈ ಮನಸ್ಸಿಗೆ ನೋವಾಗಿರೋದ್ರಿಂದ ನಾನು ನನ್ನ ತಪ್ಪಿಗೆ ಕ್ಷಮೆ ಕೇಳೋದ್ರಲ್ಲಿ ದೊಡ್ಡ ವಿಚಾರ ಇಲ್ಲ, ಹಾಗಾಗಿ ನೇರವಾಗಿ ಕ್ಷಮೆ ಕೇಳ್ತೀನಿ ಅಂತ ಅವರು ಬಂದಾಗಲೇ ಹೇಳಿದ್ರು. ಅವರು ನಾವಿಲ್ಲಿ ಖುದ್ದಾಗಿ ನೋಡಿದಾಗ್ಲೂ ಅಷ್ಟೇ ದೇವಿ ಆರಾಧಕರು, ಮತ್ತೆ ಅವರಿಗೆ ಅರಿವಿಲ್ಲ ಈ ದೈವಗಳ ಆರಾಧನೆ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನಡಿಬೇಕು ಅನ್ನೋದು ಗೊತ್ತಿಲ್ಲ. ಕಾಂತಾರ ಮೂವಿ ನೋಡಿದ್ರು, ಆ ಮೂವಿಯಲ್ಲಿ ಏನೋ ಒಂದು ವೇಷಭೂಷಣ ದೈವದ್ದು ನೋಡಿದ್ರು, ಅದನ್ನ ಹಾಕೊಂಡು 4 ಜನಕ್ಕೆ ಮನರಂಜನೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ರು ಹೊರತು ಯಾವುದೇ ಒಂದು ಕೆಟ್ಟ ಉದ್ದೇಶದಿಂದ ಅವ್ರು ಮಾಡಿಲ್ಲ ಅಂತ ಅವರೇ ಖುದ್ದಾಗಿ ಒಪ್ಕೊಂಡಿದ್ದಾರೆ. ಹಾಗಾಗಿ ಇಡೀ ಕರಾವಳಿಯ ಜನರಿಗೆ ಭಾವನೆಗೆ ಧಕ್ಕೆ ಆಗಿದೆ. ದೈವ ಆರಾಧಕರಿಗೆ ಏನು ಆ ವರ್ಗ ಇದೆ, ಒಂದು ದೈವ ಆರಾಧನೆ ಮಾಡುವಂತ ವರ್ಗಕ್ಕೆ ಇವರಿಂದ ನೋವಾಗಿದೆ ಅಂತ ಇಡೀ ಕರಾವಳಿ ಭಾಗದಲ್ಲಿ ಒಂದು ಭುಗಿಲೆದ್ದಂತ ವಿಡಿಯೋ ಇವತ್ತು
ಇಡೀ ಒಂದು ಕರಾವಳಿ ಭಾಗಕ್ಕೆ ಒಂದು ಕ್ಷಮೆ ಕೇಳುವ ಮುಖಾಂತರ ಒಂದು ದೈವಾರಾಧನೆಗೆ ಆಗಿರುವಂತ ಒಂದು ಧಕ್ಕೆಗೆ ಕ್ಷಮೆ ಕೇಳಕ್ಕೆ ರೆಡಿ ಆಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಮಾಡಿದ ತಪ್ಪಾಯಿತು. ಹಂಗಂದ್ರೆ ನಾನು ಬಂದು ವರಹಾದೇವ್ರ ಭಕ್ತಾನೆ. ಹಂಗಂದ್ರೆ ನಾನು ಯಲ್ಲಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಫಸ್ಟ್ ಹಂಗಂದ್ರೆ ಮುತ್ಯಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ. ಈಗ ಆದ್ಮೇಲೆ ಅಮ್ಮನ ಹತ್ರ ಬಂದು 7 ವರ್ಷ ಆಯಿತು ಯಲ್ಲಮ್ಮ ದೇವಸ್ಥಾನ ಹತ್ರ ಬಂದು. ಹಂಗಂದ್ರೆ ವರಹ ಅಂದ್ರೆ ನಮ್ಗೆ ತುಂಬಾ ಪ್ರಾಣ. ಹಂಗಂದ್ರೆ ಅದಕ್ಕೆ ಮುಂಚೆ ನಾನು ಸ್ವಲ್ಪ ಕೇಳಿದ್ದೀನಿ ದೇವ್ರ ಬಗ್ಗೆ. ಆಮೇಲೆ ಇವರು ಯಾವಾಗ ಇದು ವರಹ ಕಾಂತಾರ ಫಿಲಂ ಬಂದು ಅವಾಗಿಂದ ಅವ್ರ ಮೇಲೆ ತುಂಬಾ ನನಗೆ ಭಕ್ತಿ ಕೂಡ. ತುಂಬಾ ವೆಂಕಟೇಶ್ವರ ಗೋವಿಂದ ಅಂದ್ರೆ ಅಷ್ಟೊಂದು ಇಷ್ಟ ನನಗೆ. ಅವ್ರ ರೂಪ ಬಂದು ಇನ್ನೊಂದು ವರಹ ಅಂತ ನನ್ಗೆ ಗೊತ್ತಾಯ್ತು. ವರಹ ಮಾಡಬೇಕಂತ ತುಂಬಾ ಆಸೆ. ಯಾವಾಗ ನಾನು ಅದು ಆ ಫಿಲಮ್ ಇಂದ ನೋಡ್ಕೊಂಡು ಬಂದು, ಹಂಗಂದ್ರೆ ನಿಮ್ಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇದೆ, ಆ ವರಹಾದೇವ್ರಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನಾನು ಈ ಫಿಲಮ್ ನೋಡಿದ್ಮೇಲೆ ಇನ್ನ ತಿಳ್ಕೊಂಡೆ. ಆದ್ರೆ ನಮ್ಮ ಮೇಲೆ ಇಷ್ಟೊಂದು ದೇವ್ರು ಇಳಿತಾ ಇದೆಯಲ್ಲ. ನಾನು ಎಲ್ಲಮ್ಮ ಬರ್ತಾರೆ ನಮ್ಮ ಪಟ್ಟ ಇರ್ತೀವಿ, ಪ್ರತಿ ಗುರುವಾರ ಪಟ್ಟ ಇರುತ್ತೆ, ದೇವ್ರು ಬರುತ್ತೆ. ಅದಕ್ಕೆ ನನಗೆ ಬಂದು ಯಾವಾಗ್ಲೂ ಬಂದು ಶನಿವಾರದಲ್ಲಿ ನಾನು ಪರಮಾತ್ಮನ ಪೂಜೆ ಮಾಡುವಾಗ ಅವ್ರು ನೆನಪು ಬರುತ್ತೆ ನನಗೆ. ಯಾವಾಗ್ಲೂ ಆ ಸಾಂಗ್ ಕೇಳಿದ್ರೆ ನನ್ನ ತರ ಮೈ ಇದಾಗತ್ತೆ. ಆ ಥರ ಬಂದು ನಂಗೆ ಅವ್ರು ಮಾಡಲೇಬೇಕಲ್ಲ, ಈ ಥರ ಎಲ್ಲಿ ನಾವು ಚಾನ್ಸ್ನ ಇದು ಮಾಡ್ಕೊಳ್ಳೋದಂತ ಈ ಥರ ಗಣಪತಿ ಹಬ್ಬದಲ್ಲಿ ಗಣೇಶದಲ್ಲಿ ನಾವು ಮಾಡಬೇಕು. ಬೇರೆ ಯಾವ್ದ್ರಲ್ಲಿ ಮಾಡಿಲ್ಲ. ನಾನು ಗಣಪತಿನ ಇಟ್ಟು ದೇವ್ರ ಮೂಲಕನೇ ನಾವು ದೇವ್ರನ್ನ ತಿಳಿಸೇನಂತ. ಹಂಗಂದ್ರೆ ನಿಮ್ಮನ್ನ ಇನ್ನ ಈ ಪ್ರಪಂಚಕ್ಕೆ ಹರಡಬೇಕು. ಕಾಂತಾರ ಅಂದ್ರೆ ಏನು, ವರಹ ಅಂದ್ರೆ ಪಂಜುರುಳಿ ಅಂತ ಏನಂತ ತಿಳಿಸ್ಬೇಕಂತ ಒಂದು ಎಣ್ಣದಲ್ಲಿ ಮಾಡೋದಂತೂ ನಿಮ್ಗೆ ಕೆಟ್ಟ ಹೆಸರು ಬರಬೇಕು. ನಿಮ್ಮ ದೇವ್ರನ್ನ ನಾನು ಕೆಟ್ಟ ಹೆಸರು ತಂದು ಕೊಡ್ಬೇಕಂತ ನಾನು ಮಾಡಿಲ್ಲ. ನೀವು ಇನ್ನೂ ಚೆನ್ನಾಗಿರ್ಬೇಕು, ಇನ್ನ ನಿಮ್ಮ ದೇವ್ರ ಮೇಲೆ ಹೋಗ್ಬೇಕು. ನಿಮ್ಮ ಅರ್ಹತೆ ಅಂದ್ರೆ ನಿಮ್ಮ ಶಕ್ತಿ ಏನಂತ ಈ ಪ್ರಪಂಚಕ್ಕೆ ತಿಳಿಸ್ಬೇಕು. ಹಂಗಂದ್ರೆ ವರಹ ಅಂದ್ರೆ ಏನು ಅಂದ್ರೆ ವರಹ ರೂಪಂ ಅಂತ ಹೇಳ್ತೀವಲ್ಲ ನಾವು, ಪರಮಾತ್ಮ ಗೋವಿಂದನ ಅವತಾರ ಅದು ಇಲ್ವಾ. ಅವನ ರೂಪ ತಗೊಂಡು ಅವನು ಅಷ್ಟೊಂದು ಇದು ಮಾಡ್ತಾನೆ. ಸರಿ, ಎಲ್ಲದಕ್ಕೂ ನಾನು ರೆಡಿಯಾಗಿ ಮಾಡಿದೆ. ನಿಮ್ಗೆ ನಾನು ಮಾಡಿದ್ದೇನಾದ್ರೂ ತಪ್ಪಾಗಿದ್ರೆ ನನ್ನ ಕ್ಷಮೆ ಕೇಳ್ಕೊಳ್ತೀನಿ. ಸಾರಿ.